ಏ ಲಚ್ಚು ಎಂತ ಹೊಡೆದ್ಯಾ? ಕೋಳಿ. ಕೋಳಿ? ಹಾ. ನೀವು ಕೋಳಿ ಹೊಡೆಯೋದಕ್ಕಿಂತ ಕೈಯಲ್ಲಿ ಹಿಡಿಬೋದಿತ್ತ ನೋಡ ಸಾವು. ಕಾಡು ಕೋಳಿಯಾ? ಕಾಡು ಕೋಳಿ. ರಾಮ್ ಎಲ್ಲಿದು? ಅವ ಬೆಳಿಗ್ಗೆ ಕೂತ್ಕೊಳ್ಳಿ ಬರ್ತೇನೆ ಅಂತ ಹೋಗಿದ್ದಾನೆ. ಶಿವಣ್ಣ, ನಂಗೆ ಗಾಡಿ ಕಲ್ಸೋದಿಲ್ವಾ? ಗಾಡಿ ನಿಂಗೆ ರಾಮಪ್ಪ ಚಂದ ಹೇಳಿಕೊಡ್ತಾನ. ಈಗ ಸಹ ಯಾರಿಗ ಗಾಡಿ ಬಿಡ್ತಾ ಇದ್ದಾನ? ಶೇ, ನಾನ್ ಸಹ ಹೋಗ್ಬೇಕಾ? ಎಂತದ ಮಧ್ಯದಲ್ಲಿ ಹೋಗ್ಬಿಡ ಮಾರೆ, ಗಾಡಿ ಜರ್ಕೊಡೋದ್ರೆ ಕಷ್ಟ. ಇದು ಸಹ ರಾಂಪನಿಗೆ. ಅವ ಬರುವ ಮುಂಚೆ ತಿಂದು ಮುಗಿಸುವ. ಬಂದ ಸಾವು. ಸ್ನಾನ ಮಾಡಿದ್ಯಾನ? ಗ್ಯಾಪ್ ಸಿಗ್ಲಿಲ್ಲ. ಇದೆಂತ ಕಾಲು ಗಂಟೆಲಿ ಮಣ್ಣು ಗಾಡಿಯಿಂದ ಬಿತ್ರ? ಅದು 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 ಇದು ಮಾಡ್ಲಿಕ್ಕೆ ಹೋಗಿ ಅದಾಗಿದ್ದು. ನೀನು ರಾಂಪಣ್ಣ, ನೀವು ಗಾಡಿ ಚಂದ ಬಿಡ್ತೀರಂತೆ, ನಂಗೆ ಸಹ ಬಿಡ್ಬೇಕು. ಸಾಕು ತಿನ್ನಿರ. ಇವತ್ತು ರಾತ್ರಿ ಶಿಕಾರಿಗೆ ಹೋಗುವ? ಹಾ. ಏ ಶಿವ, ಎಲ್ಲೋದ್ಯಾ ನಾಯಿ? ಕೈಗೆ ಸಿಕ್ಕಿದ್ರೆ ಗ್ರಾಚಾರ ಬಿಡ್ತೇನೆ. ಏ ಶಿವಣ್ಣ, ಎಲ್ಲಿಗೆ ಹೊಡುದು? ಶಿಕಾರಿ ರಾತ್ರಿ ಹೇಳಿದಲ್ಲ. ಮತ್ತೆ ಈಗಂತೆ ಕೊಡಿದ್ದು ಅಮ್ಮ ಅಲ್ಲಿ ನೋಡ, ಕಮಲ ತಲೆಯಲ್ಲಿ ನಡೆಯುದು. ಕೈಯಲ್ಲಿ ಕೋಲ್ ನೋಡ ಮಂಗ, ಈಗ ಬೀಳ್ತದೆ. ಓಟ ಮರ್ಯಾದೆ ಇಲ್ದ ನಾಯಿ. ಹಂದಿಯಲ್ಲಿ ಹೊಡೆದಿಕ್ಕಿಲ್ಲ ಅಂತ ಅರ್ಥ ಆಗುದಿಲ್ಲ ನನಗೆ. ಅಡ್ಬೆ ಬುದ್ಧಿ ಮಾಡ್ಕೊಂಡು ಊರಡಿ ತಿರುಗುದೇ ಆಯ್ತು. ಹಂದಿ ಹೊಡೆದದ್ದು ಯಾರು ಮಾರೆ? ಕೋಳಿ ಹೊಡೆದವನು ಸಾವು. ಬಾಯಿ ಬಿಟ್ರೆ ಸುಳ್ಳು. ಮಾನ ಮರ್ಯಾದೆ ಎಂತ ಸಹ ಇಲ್ಲ ನನಗೆ. ಮಾತಾಡ್ದ ವ್ಯವರ್ಸಿ, ನೀ ಎಂತ ಮಾತಾಡ್ದ? ಸರಿಯಾದ ವಯಸ್ಸಲ್ಲಿ ಮದುವೆ ಆಗಿದ್ರೆ ಇಷ್ಟು ದೊಡ್ಡ ಮಕ್ಕಳು ಇರ್ತಿದ್ರು. ಆ ಮಕ್ಕಳನ್ನ ಹೀಗೆ ಹಾಳು ಮಾಡ್ತಿದ್ಯಾ? ಇಷ್ಟು ಪ್ರಾಯ ಆದ್ರೂ ಬುದ್ಧಿ ಬರಲ್ಲ ನೋಡು, ಅಡ್ಡಬ್ಬೆ. ನೀನು